ನಮಸ್ಕಾರ, ನಮ್ಮ ಷಡ್ರಸ ಕುಕ್ಕಿಂಗ್ ಚಾನಲಿಗೆ ಸ್ವಾಗತ. ಇವತ್ತು ಇನ್ನೊಂದು ಹೆಲ್ತಿ ರೆಸಿಪಿ ನೋಡುವ. ಬ್ರೋಕನ್ ವೀಟ್ ದೋಸೆ ಅಥವಾ ವೀಟ್ ಅಡೈ ಅಂತ ಹೇಳ್ತೇವೆ. ಇದು ತುಂಬ ಹೆಲ್ದಿ ರೆಸಿಪಿ. ಇದಕ್ಕೆ 1 ಕಪ್ ಉದ್ದಿನ ಕಾಳು, 1 ಕಪ್ ಹೆಸರು ಕಾಳು ಹಾಗೂ 1 ಕಪ್ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಕಾಳುಗಳಿಲ್ಲದಿದ್ದರೆ ಪರವಾಗಿಲ್ಲ, ಅದರ ಬೇಳೆನಾದರೂ ಯೂಸ್ ಮಾಡ್ಕೊಳ್ಬೋದು. ಈಗ ಅಕ್ಕಿಗೆ ಬದಲಾಗಿ ನಾನಿಲ್ಲಿ ಬ್ರೋಕನ್ ವೀಟ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಡಯಾಬಿಟಿಸ್ ಪೇಷಂಟವರಿಗೂ ಹೇಳಿ ಮಾಡಿಸಿದಂಥದ್ದು. ಈಗ 3 ಕಪ್ ಕಾಳು ಹಾಕಿದ್ದೇನೆ. 3 ಕಪ್ ಕಾಳಿಗೆ 3 ಕಪ್ ಬ್ರೋಕನ್ ವೀಟ್ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ 3-4 ಸರ್ತಿ ನೀರು ಹಾಕಿ ಕ್ಲೀನಾಗಿ ತೊಳೆದುಕೊಳ್ಬೇಕು. ತೊಳೆದುಕೊಂಡಾದಮೇಲೆ ಅದಕ್ಕೆ ಫುಲ್ ನೀರು ಹಾಕಿ 5-6 ಗಂಟೆ ಕಾಲ ನೆನೆಸಬೇಕು. ನಾನು ರಾತ್ರಿ ನೆನೆಸಿ ಇಡ್ತಾ ಇದ್ದೇನೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ. ನೆನೆಸಿ ಇಡುವಾಗ ಇದಕ್ಕೆ ಫುಲ್ ನೀರು ಹಾಕಿ ನೆನೆಸಿಟ್ಕೊಳ್ಬೋದು, ಯಾಕಂದರೆ ಕಾಳುಗಳು ತುಂಬ ನೀರನ್ನು ಹೀರಿಕೊಳ್ತೇವೆ. ಈಗ ರಾತ್ರಿ ನೆನೆಸಿ ಇಟ್ಟು ಬೆಳಿಗ್ಗೆ ಈಗ ಇದನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ 2-3 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 1 ಸಣ್ಣ ಹಿಂಗಿನ ತುಂಡು, 1 ಸಣ್ಣ ಶುಂಠಿ ತುಂಡು. ಕಾಳುಗಳು ಗ್ಯಾಸ್ ಅಂತಾರಲ್ಲ, ಇದೆಲ್ಲ ಹಾಕಿದರೆ ಆ ಗ್ಯಾಸ್ ಪ್ರಾಬ್ಲಮ್ ಬರೋದಿಲ್ಲ. ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಸ್ವಲ್ಪವಾಗಿ ನಾವು ನೆನೆಸಿಟ್ಟ ಬೇಳೆಯನ್ನು ಹಾಕಿ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಬೇಕು, ಅಂದರೆ ಫೈನ್ ರವೆ ಥರ ರುಬ್ಬಬೇಕು. ಹೀಗೆ ಬ್ಯಾಚ್ ಬೈ ಬ್ಯಾಚ್ ಮಾಡಿ ಎಲ್ಲವನ್ನು ರುಬ್ಬಿಕೊಳ್ಳೋಣ. ಇದಕ್ಕೆ ಚಟ್ನಿ ಅಗತ್ಯ ಇರುವುದಿಲ್ಲ, ಯಾಕಂದರೆ ಇದಕ್ಕೆ ನಾವು ಆಲ್ರೆಡಿ ಖಾರ ಹಾಕಿದ್ದೇವೆ. ನಿಮಗೆ ಬೇಕಾದರೆ ಖಾರನ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬೋದು. ನಮ್ಮ ಮನೆಯಲ್ಲಿ ನಾವು ಇದಕ್ಕೆ ಫ್ರೆಶ್ ಆಗಿ ಕಡೆದ ಬೆಣ್ಣೆಯನ್ನು ಯೂಸ್ ಮಾಡ್ತೇವೆ. ಚಟ್ನಿ ಪುಡಿ ಇದ್ದರೆ ಅದು ತುಂಬ ಚೆನ್ನಾಗಿರ್ತದೆ. ಈಗ ಇದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಆಚೆಯಿಂದ ತುಂಬ ದಪ್ಪವೂ ಅಲ್ಲ, ಈಚೆಯಿಂದ ತುಂಬ ತೆಳುವೂ ಅಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟು ಮಾಡುವ. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸಣ್ಣದಾಗಿ ಹೆಚ್ಚಿಕೊಂಡು ಅದು ಸಹ ಸೇರಿಸ್ತಾ ಇದ್ದೇನೆ. ಈಗ ಎಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಾಧಾರಣವಾಗಿ ಅಡೈ ದೋಸೆಗೆ ಈ ಬ್ರೋಕನ್ ವೀಟ್ ಬದಲು ಅಕ್ಕಿ ಯೂಸ್ ಮಾಡ್ತಾ ಇರ್ತೇವೆ. ಕಾಳುಗಳು ಮತ್ತು ಅಕ್ಕಿ ಯೂಸ್ ಮಾಡಿ ಮಾಡುವ ದೋಸೆ ಇದು. ತಮಿಳುನಾಡಿನಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಾವಿಲ್ಲಿ ಅಕ್ಕಿಯ ಬದಲು ಬ್ರೋಕನ್ ವೀಟ್ ಯೂಸ್ ಮಾಡುವ. ಇದು ಇನ್ನೂ ಹೆಲ್ತಿ ಅಂತ ಹೇಳ್ಬೋದು. ಡಯಾಬಿಟಿಸ್ ಪೇಷಂಟಿಗೆ ಹೇಳಿ ಮಾಡಿಸಿದಂಥ ದೋಸೆ. ಈಗ ದೋಸೆ ಕಾವಲಿ ಬಿಸಿಯಾದ ಕಾವಲಿ ಮೇಲೆ ನಾನು ದೋಸೆ ಹಿಟ್ಟು ಹಾಕ್ತಾ ಇದ್ದೇನೆ. ಇದು ಈಗ 2 ಥರದಲ್ಲಿ ಮಾಡ್ಬೋದು. ಒಂದು ತೆಳುವಾಗಿ ಒಂದೇ ಸೈಡಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಮಾಡ್ಬೋದು, ಅಥವಾ 2 ಬದಿಗೆ ಎಣ್ಣೆ ಹಾಕಿ 2 ಬದಿನೂ ರೋಸ್ಟ್ ಮಾಡಿ ಹಾಗೇನೂ ದೋಸೆ ಮಾಡ್ಬೋದು. ಹೇಗೆ ಮಾಡಿದರೂ ಈ ದೋಸೆ ಅಂತೂ ಭಾರಿ ರುಚಿ. ನೀವೆಲ್ಲರೂ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.